ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣಾ ಸಂದರ್ಭ ಕ್ರೈಸ್ತ ಮತಗಳು ಸ್ವತಂತ್ರ ಅಭ್ಯರ್ಥಿಗಳಿಗೆ ನೀಡಿ ರಾಜಕೀಯ ಪಕ್ಷಗಳಿಗೆ ತೊಂದರೆ ವಿಚಾರಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಕೆಲ ರಾಜಕೀಯ ಪಕ್ಷಗಳ ನಾಯಕರು ನೀಡಿದ ಹೇಳಿಕೆಗೆ ತೀವ್ರ ವಿರೋಧವಿದ್ದು ಮಂಗಳೂರು ಕ್ರಿಶ್ಚಿಯನ್ ನಿಯೋಗ ಸಂಘಟನೆಯಿಂದ ಕೂಡ ವಿರೋಧ ವ್ಯಕ್ತವಾಗಿದೆ. ರಾಜಕೀಯ ನಾಯಕರು ನಮ್ಮ ಧರ್ಮದ ಜನರ ಮತವನ್ನು ಒಂದೇ ಪಕ್ಷಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ. ರಾಜಕೀಯ ನಾಯಕರು ತಮ್ಮ ಸೋಲನ್ನು ನಮ್ಮ ಧರ್ಮದ ಮೇಲೆ ಹಾಕುತ್ತಿದ್ದಾರೆ. ಇನ್ನು ಕ್ರೈಸ್ತ ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿದ್ದು ರಾಜಕೀಯ ಪಕ್ಷಗಳಿಗೆ ತೊಂದರೆ ಆದ ವಿಚಾರದ ಬಗ್ಗೆಯೂ ಚರ್ಚೆಯಾಗಿದ್ದು ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ತಪ್ಪೆ. ನಮ್ಮ ಧರ್ಮದ ಮೇಲೆ ಇಲ್ಲಸಲ್ಲದ ಆರೋಪ ಖಂಡನೀಯ. ಕ್ರೈಸ್ತ ಧರ್ಮದ ಮೇಲೆ ಈ ರೀತಿಯ ಸುಳ್ಳು ಆರೋಪ ಸರಿಯಲ್ಲ. ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ನಿಯೋಗ ಸಂಘಟನೆಯ ಮುಖ್ಯಸ್ಥ ಲೆಸ್ಲಿ ರೆಗೋಸ್ ಗೋಷ್ಠಿಯಲ್ಲಿ ವಿಷಯವನ್ನು ತಿಳಿಸಿದ್ದಾರೆ. ಪ್ರಸ್ತುತ ಅನೇಕ ನಾಯಕರಿದ್ದಾರೆ, ಇರಬಹುದು ಐವರ್ ಡಿಸೋಜ, ಇವರೆಲ್ಲ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ನೀಡಿ ಶಿಕ್ಷಿತ ಹಾಗೂ ಶಿಸ್ತಿನ ಜೀವನಕ್ಕೆ, ಎಲ್ಲರೊಡನೆ ನೆಮ್ಮದಿಯಲ್ಲಿ ಬದುಕಲಿಕ್ಕೆ, ಶಾಂತಿ ಸೌಹಾರ್ದಯುತವಾದ ವಾತಾವರಣ ಕಲ್ಪಿಸಲಿಕ್ಕೆ ಶ್ರಮಿಸುವಂಥದ್ದು. ಅನೇಕ ನಮ್ಮ ಹಿರಿಯ ಮುಖಂಡರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೇಶದ ಸೇವೆಯನ್ನ ಮಾಡಿದ್ದಾರೆ. ಅವರ ಹೆಸರುಗಳನ್ನು ನಾನು ಹೇಳಿಕೆ ಬಯಸಲ್ಲ, ಆದರೆ ನಿಮಗೆ ಗೊತ್ತಿದೆ. ದೇಶ ಮಟ್ಟದಲ್ಲಿ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಆಸ್ಕರ್ ಫರ್ನಾಂಡಿಸ್ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಸಹ ಹಾಗೆ ನಮ್ಮ ಮಂಗಳೂರಿನ ಮೂಲಕ ಕ್ರಿಶ್ಚಿಯನ್ ಸಮುದಾಯಗಳು. ಪ್ರಸ್ತುತ ಅನೇಕ ನಾಯಕರಿದ್ದಾರೆ, ಇರಬಹುದು ಐವರ್ ಡಿಸೋಜ, ಇವರೆಲ್ಲ ಕೆಲವು ದಿನಗಳ ಹಿಂದೆ